महाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा वक्रतुण्ड महाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा ಸಾಯಂಕಾಲದ ಮಹಾಪೂಜೆ ಮತ್ತು ದೇವರ ಸಮರ್ಪಣೆ ಮಾಡ್ತದ ದೇವರ ಪ್ರಾರ್ಥನೆ ಮಾಡ್ತೀನಿ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಸಖಾ ತ್ವಮೇವ ತ್ವಮೇವ ವಿದ್ಯಂ ದ್ರೇಣಂ ತ್ವಮೇವ ಸರ್ವಂ ಮಮ ದೇವದೇವ ಅಪ್ಪಿಗೆ ಬಂಧುಯಿಯೇ ಬಳಗೈಯೇ ಇದಕ್ಕೆ ಧ್ಯೇಯವಾಗು ಆ ಸೂರ್ಯಮಂಡಲದ ಚಂದ್ರಮಂಡಲದ ಕಲೆಯನ್ನು ಆವಾಹನ ಮುಕ್ತದ್ದು ಆರೋಗ್ಯ ಇಂಕುಳು ಧ್ಯಾನ ಆವಾಹನ ಕಡೆ ಷೋಡಶೋಪಚಾರ ಪೂಜಾದಿ ಎಂಕುಲು ಸಮುದ್ರದ ಕಣ ಮಾತ್ರಕ್ಕೆ ನಮ್ಮ ಕರ್ತವ್ಯ ದೇವರ ಪಾದವು ನಮ್ಮ ಕಣ ಮಂಡಲ ಜೋಪು ತಪ್ಪಂದು ನಮ್ಮ ಶಿವರಿಗೆ ಈ ವರ್ಷದ ಕರ್ತವ್ಯ ಅನೇಕ ಲೋಪ ಆದರೂ ಕೂಡ ಸಾಧ್ಯತೆ ಉಂಟಾಗುವ ಪರಿಸ್ಥಿತಿ ಎಲ್ಲ ಅಂಚೆದ ಆ ದೇವರ ಕ್ಷಮಾ ಸಮುದ್ರ ಪರಮಾತ್ಮ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಆಲೋಚನೆ ಮಾಡ್ತದ 5ನೇ ವರ್ಷದ ಕಾರ್ಯಕ್ರಮ ನಿಶ್ಚಿಂತೆ ಮಕ್ಕಳು ಮತ್ತು ಸಂಕಲ್ಪ ಮಾಡ್ತದ ಮಂಡಲ 6 ಚಿತ್ತಗೂ ಬೈದುಂಡು ಅನೇಕ ತೊಂದರೆಲಾಗ್ತುಂಟು ಐಕು ದೇವರು ಕ್ಷಮಾಸ್ವರೂಪಿಯಾದ ಕ್ಷಮೆ ಕೊರಡು ಆ ಕರ್ತವ್ಯನ ಬರ್ತೀವಿ ವರ್ಷ ಎಲ್ಲರೂ ಆಪಲೆಕ್ಕ ದೇವರು ಅನುಗ್ರಹ ಮಾಡಿಕೊಡು ಆ ಸಮಿತಿದಲ್ಲಿ ಗ್ರಾಮದ ರಾಷ್ಟ್ರ ಮಾಡಿಕೊಡು ಈ ರೀತಿಯಾದ ಆ 10 ದಿನ ಮಹಾಮಾರಿಲ್ಲ ದೇವರು ದೂರ ಮಾಡಿಕೊಡು ಈ ರೀತಿಯಾದ ವಿದ್ಯಾ ಗಣಪತಿಡ ನಮ್ಮ ಮಾತೆಲ್ಲ ಪ್ರಾರ್ಥನೆ ಮಾಡ್ತೀವಿ. ನಮಗೆ ಕ್ಷಮ ಕೊಡಲೆ ಈ ರೀತಿಯ ನಮ್ಮ ಎಲ್ಲರಿಗೂ ಬೆಳಗಾದ ಕೊಡಲೆ ನಮ್ಮ ಇಷ್ಟಾದಲ ಪಾಲ್ಗೊಳ್ಳೆ ಬಿಂಬಗಲ ಮೂರ್ತಿಯರು ಪ್ರಾರ್ಥನೆ ಮಾಡ್ತಾರೆ ಅಕಲ ಅಭಿಷ್ಟಲ್ಲ ದೇವರು ಬೆಳಗಾದ ಕುರಿತು ಕ್ಷೇತ್ರದ ಬೆಳಗಾದ ಕೊಡಲೆ ಪಡೆದು ಭಕ್ತಿ ಶ್ರದ್ಧಾ ಪ್ರತಿ ಆದಿತ್ಯವಾರ ಆಧ್ಯಾನಾಥ ದೇವರ ಧ್ಯಾನ ಸಂಕೀರ್ತನೆ ಮತ್ತೊಂದು ಆ 5ನೇ ವರ್ಷದ ಕಾರ್ಯಕ್ರಮ ಮತ್ತು ವಿಧಾನದ ಐಕ್ಯಪಡಿಸುವ ಶಕ್ತಿ ಮುಕ್ತಿ ವಿಧಾನದ ಸ್ಥಿರವಾದ ಯೋಗವಾಗಿ ಆ ದೇವರದಲ್ಲಿ ಮಾತೆಲ್ಲ ದೇವರ ಸನ್ನಿಧಾನ ಪ್ರಾರ್ಥನೆ ವಿದ್ಯಾಗಳು ದೇವರ ಪಾದಾರವಿಂದಕ್ಕೆ ಗೋವಿಂದ 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 Gracias.